ಸೊ ಅವರ ಕಾಂಪ್ಲಿಮೆಂಟಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಬಂದರೆ ಅದು ನೀವು ಇದು ಮಾಡಿದ ಪ್ರಯೋಜನ ಅದು ಒಂದು. ಮತ್ತು ಅವರ ಆಶೆ ಏನಿದೆ, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಇರಬೇಕಂತೇಳಿ ಅವರ ಒಂದು ಯಾಕೆ ಅಂತೇಳಿ ಇರ್ಬೋದು. ಮೆಚೂರ್ ಪೊಲಿಟಿಷಿಯನ್ ಬರುವಾಗ ಅವರು ಸಣ್ಣದಿರುವಂಥ ಅವರೆಲ್ಲ ಆ್ಯಕ್ಟಿವ್ ನೆನಪಾಗ್ತದೆ. ಸೊ ಹಿಂದೆ ಇವರು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರು, ನಳಿನ್ ಕುಮಾರ್ ಕಟೀಲ್ ಅವರು ಆ ಹಿಂದೆ ಅಲ್ಲಿ ನಮ್ಮ ಕಾಂಗ್ರೆಸ್ ಆಗಿ ಪಕ್ಷಕ್ಕಾಗಿ ವಿನಯ್ ಕುಮಾರ್ ಸೊರಕೆ ಅವರಿಗೆಲ್ಲ ದುಡಿದವರು. ಸೊ ಅದೆಲ್ಲ ನೆನಪಾಗಿರ್ಬೋದು, ಕಾಂಗ್ರೆಸ್ನ ಕಲ್ಚರ್ ಜೊತೆ ಸೇರೋದು ಹೋಗುವುದು ಅಂತೇಳಿ ನೆನಪಾದಾಗ ಅಂತ ಇರ್ಬೋದು. ಆದರೆ ನಾನೊಬ್ಬ ಸೋದರನಾಗಿ ನಾನು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಹೇಳಿದೆ ಅಂತ ಹೇಳಿದರೆ, ಅಲ್ಲಿಗೆ BJPಗೆ ಎಲ್ಲ ಕಾಂಗ್ರೆಸ್ನ ಬರೋದು ಕಷ್ಟ. ನೀವು ಸಂತೋಷದಿಂದ ಇರಬೇಕಾ, ನೀವೇ ಬಂದು ಬಿಡಿ ಕಾಂಗ್ರೆಸ್ಸಿಗೆ, ಮುಗಿದ್ದಲ್ಲ. ಯಾರು ಅದು ಸ್ವಾಭಾವಿಕ ಅಲ್ಲ. ಒಂದು 10% ರಾಜಕೀಯದಲ್ಲಿ 10% ಆ ಕಡೆ ಈ ಕಡೆ ಇದೆಲ್ಲ ಹೋಗೋದು ಸ್ವಾಭಾವಿಕ. ಅದನ್ನೆಲ್ಲ ಇವತ್ತು ತಲೆ ಕೆಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲರಿಗೂ ಇಷ್ಟ ಹೇಳಿದೆ, ಕಾಂಗ್ರೆಸ್ ಬಿಟ್ಟು BJPಗೆ ಹೋಗುವವರು ಚರಿತ್ರೆ ನೀವು ನೋಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ, ನಾನು ಎಂಥ ಗ್ರಾಚಾರಕ್ಕೆ ಹೋಗಿ ಮಾಡಿದೆ ಅಂತೇಳಿ ಪ್ರಚಾರ ಮಾಡಿದಂತ ಅಂಥ ಮೇಧಾವಿ ಹೇಳುವಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ. ರಾಮ್ ಜೇಠ್ ಮಲಾನಿ ಅವರು ಹೇಳ್ತಾರೆ, ನನ್ನ ಬಹಳಷ್ಟು ದೊಡ್ಡ ತಪ್ಪು ನಾನು ಮಾಡಿದ್ದೆ ಅಂತ ಹೇಳುವಂಥ ಪರಿಸ್ಥಿತಿಗೆ ಅವರೊಂದು ಬಿಟ್ಟಿದ್ದಾರೆ ಇದಕ್ಕೆ. ಸೊ ಯಾವ ರಾಜಕೀಯದಲ್ಲಿ ಭಾವನಾತ್ಮಕ ಇಮೋಷನಲ್ ಆಲೋಚನೆ ಮಾಡಿಕೊಂಡು ಡಿಸಿಷನ್ ತೆಗೆಯೋದು ಒಳ್ಳೆಯದು ಅವರಿಗೆ ಸಂಬಂಧಪಟ್ಟ ಹಾಗೆ. ಸೊ ಹಿಂದೆ ಹೋದವರ ಪರಿಸ್ಥಿತಿ ಏನಾಗಿದೆ ಅಂತೆಲ್ಲ ನೋಡಿಕೊಳ್ಳುವಂತ ಆಗಿದೆ. ಕಾಂಗ್ರೆಸ್ನಲ್ಲೇ ಅವರಿಗೆ ಸಮಾಧಾನ ಇಲ್ಲ, ಇನ್ನು BJP ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಉಂಟಾ? ಇದೊಂದು ಅರ್ಥ ಬರೋದು ವಿಚಾರವ ಅಲ್ಲ. ಹೋಗುವವರಿಗೆ ಪಕ್ಷ ಬಿಟ್ಟು ಹೋಗಲಿಕ್ಕೆ ಕೆಲವರು ಯಾರು ತಳಮಟ್ಟ ಗ್ರಾಮ ಪಂಚಾಯತ್ ಅಥವಾ ತಳಮಟ್ಟ ಲೀಡರ್ ಡಿಸೈಡ್ ಏನು ಮಾಡ್ತಾರೆ, ಅವರು ಆತ್ಮಲೋಕ ಮಾಡಿಕೊಳ್ಬೇಕು. ಕಾಂಗ್ರೆಸ್ಸಲ್ಲಿ ಮಾತಾಡಲಿಕ್ಕೆ ಎಲ್ಲ ಅವಕಾಶ ಕೊಟ್ಟು ಎಲ್ಲ ರೀತಿಯಿಂದ ಸಹಕಾರ ಇದ್ದು ಎಲ್ಲ ವಿಚಾರದ ಒಂದು ಫ್ರೀಡಮ್ ಅವರಿಗೆ ಇದ್ದು ಇಲ್ಲಿಯೇ ಅವರಿಗೆ ಸೆಟ್ ಆಗೋದಿಲ್ಲ. ಇನ್ನು ಅಲ್ಲಿ ಹೋಗಿ ದಮ್ಮು ಕಟ್ಟಿ ಸೆಟ್ ಹಾಕ್ಲಿಕ್ಕೆ ಉಂಟಾ? ಅದು ಯಾರಂತ ಹೇಳಿದ್ರೆ, ಕಾಂಗ್ರೆಸ್ ಯಾರನ್ನು ತಯಾರು ಮಾಡಿರ್ತದೆ ಇವರೆಲ್ಲವನ್ನು ಭೇದಿಸ್ಲಿಕ್ಕೆ ಹೋಗುವಂಥವ್ರು ಅಂಥವ್ರಿಗೆ ನೋಡ ಭವಿಷ್ಯದೆಲ್ಲ ಮುಗಿಲಿಲ್ಲಲ್ಲ ಇಲ್ಲಿಗೆ. ಅವ್ರದ್ದು ಗೆಲ್ಬೇಕಲ್ಲ. ನಾನೊಂದು ಕೇಳ್ತೇನೆ ಅವ್ರ ಹತ್ರ,